ತುಮಕೂರು ಜಿಲ್ಲೆಯ 50,000 ಮನೆಗಳಿಗೆ ಅಕ್ಷತೆ ಹಂಚಲಾಗಿದೆ. ಪ್ರತಿ ಮನೆಯಲ್ಲೂ 5 ದಿನ ದೀಪ ಹಚ್ಚಲಾಗುವುದು. ಕನಿಷ್ಠ 20,000 ಮನೆಯಲ್ಲಿ ದೀಪ ಬೆಳಗಲಾಗುವುದು ಎಂದು ತುಮಕೂರಲ್ಲಿ ಸಂಸದ ಜಿಎಸ್ ಬಸವರಾಜು ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ಅಯೋಧ್ಯೆಗೆ ಹೋಗುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಅವರು, ರಾಜಕಾರಣಿಗಳು ಯಾವಾಗ ಬೇಕಾದರೂ ಮಾತು ಬದಲಿಸುತ್ತಾರೆ. ಸಿದ್ದರಾಮಯ್ಯ ಹೆಸರಲ್ಲಿ ರಾಮನ ಹೆಸರನ್ನ ಇಟ್ಕೊಂಡಿದ್ದಾರೆ. ರಾಜಕೀಯ ಗಿಮಿಕ್ ಹಾಗೂ ಅವರ ಪಕ್ಷಕ್ಕೆ ಊನ ಬಾರದಂತೆ ಮಾತನಾಡುತ್ತಾರೆ. ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಒಳ್ಳೆ ಮನುಷ್ಯ, ಅವರ ಪಕ್ಷದ ದೃಷ್ಟಿಯಿಂದ ಮಾತನಾಡಿದ್ದಾರೆ ಎಂದರು. ಅಯೋಧ್ಯೆ ಕಾರ್ಯಕ್ರಮದಿಂದ ಹೊರಗುಳಿಯುವ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಅವರು, ಈ ವಿಚಾರದಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ. ಬಹಳ ಜನ ಸ್ನೇಹಿತರು ಕಾಂಗ್ರೆಸ್ನಲ್ಲಿದ್ದಾರೆ. ಇದೆಲ್ಲ ಹುಚ್ಚಾಟ, ಹುಂಬಾಟ. ಇವರು ಮಾಡೋ ನಿರ್ಧಾರದಿಂದ ನಾವು ಮುಳುಗಿ ಹೋಗ್ತೀವಿ ಎಂದರು. ಶ್ರೀರಾಮ ದೇವರು ಯಾವ ಪಕ್ಷಕ್ಕೂ ಸೇರಿದವನು ಅಲ್ಲ. ರಾಮಾಯಣ ಮಹಾಭಾರತ ನಮ್ಮ ದೇಶದ 2 ಕಣ್ಣು. ಇದರ ವಿರುದ್ಧ ಮಾತನಾಡಿದರೆ ನಮಗೆ ತೊಂದರೆ ಆಗುತ್ತೆ. ಇದನ್ನ ಕಾಂಗ್ರೆಸ್ ಸೀನಿಯರ್ ಲೀಡರೇ ನನ್ನ ಹತ್ತಿರ ಹೇಳಿದ್ದಾರೆ ಎಂದರು. ಮುದ್ದ ಹನುಮೇಗೌಡ ಕಾಂಗ್ರೆಸ್ನತ್ತ ಮುಖ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಅವರು, ಅದರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಆತ ಒಳ್ಳೆ ಮನುಷ್ಯ. ಆಸೆ ಬುರುಕ, ನೀತಿ ನಿಯಮ ಇಲ್ಲ. ನಮ್ಮ ಪಾರ್ಟಿ ಗೊಡ್ಡೆಲ್ಲ. 10 ಜನ ಆಕಾಂಕ್ಷಿ ಇದ್ದಾರೆ. ಯಾರಿಗೆ ಕೊಡ್ತಾರೆ ಗೊತ್ತಿಲ್ಲ ಎಂದರು. ಇನ್ನು ಮಾಧುಸ್ವಾಮಿಗೆ ಬೆಂಬಲ ನೀಡುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಕಾದು ನೋಡಿ ಎಂದರಲ್ಲದೆ ನಾನು ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕು. ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರ ಮಾಡ್ತೀವಿ. ಸೋಮಣ್ಣ ನಿನ್ನೆ ನನ್ನ ಜೊತೆಗೆ ಇದ್ರು. ತುಮಕೂರಲ್ಲಿ ನಿಂತ್ರೆ ಹೇಗೆ ಅಂತ ಕೇಳಿದ್ರು. ತುಮಕೂರು ಬಿಜೆಪಿ ಪರವಾಗಿದೆ. ಯಾರು ನಿಂತರೂ ಗೆಲ್ಲಿಸಬಹುದು. ಪೊಲಿಟಿಕಲ್ ವೀಲ್ ಹಾಗೂ ಹೈಕಮಾಂಡ್ ಸಪೋರ್ಟ್ ಬೇಕು ಅಂತ ಹೇಳಿದ್ದೀನಿ ಅಂತ ಹೇಳಿದರು. ಅದರಲ್ಲಿ ಭಿನ್ನಾಭಿಪ್ರಾಯ ಬಂದಿದೆ. ನಮ್ಮ ಸ್ನೇಹಿತರು ಭಾಳ ಜನ ಅಲ್ಲಿ ಬಿಜೆಪಿ ಕಾಂಗ್ರೆಸ್ನಲ್ಲಿದ್ದಾರೆ. ನಾನು ಯಾರೊಬ್ಬ ಸೀನಿಯರ್ ಮೋಸ್ಟ್ ಒಬ್ಬನ ವ್ಯಕ್ತಿ ಕೇಳಿದೆ, ಅವನ ಹೆಸರು ಹೇಳೋದಿಲ್ಲ. ಅವ್ರು ಕೇಳಿದ ಏನು ಇದು ಅಂತಾನ, ಇದೆಲ್ಲ ಉಂಬಾಟ, ಹುಚ್ಚಾಟ, ನಾವು ಮುಳುಗೋಗ್ತೀವಿ ಇವ್ರು ಮಾಡೋ ಕೆಲಸದಲ್ಲಿ. ಯಾವುದೋ ಒಂದು ಪ್ರೆಜುಡಿಸ್ ಮೇಲೆ ಹೋಗ್ತಾರೆ. ಶ್ರೀರಾಮ ಅವನು ದೇವರು, ಯಾವ ಪಕ್ಷಕ್ಕೂ ಸೇರಿದಲ್ಲ. ಅವನು ಈಸ್ ಎ ನ್ಯಾಷನಲ್ ಐಡಲ್ಲು. ಜೊತೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ರಾಮಾಯಣ ಮಹಾಭಾರತಗಳು ನಮ್ಮ ದೇಶದ 2 ಕಣ್ಣು. ಆ ವಿಚಾರದಲ್ಲಿ ಜನ ಅವ್ರ ವಿರುದ್ಧ ಮಾತಾಡಿದ್ರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳೋರು. ಅಂದರೆ ಅವ್ರ ಪಾರ್ಟಿ ಡಿಸಿಷನ್ನ ಕೆಲವರು ಅವ್ರ ಪಾರ್ಟಿಲೇ ಒಪ್ಪೋದಿಲ್ಲ, ವಿರೋಧ ಮಾಡ್ತಾರೆ ಸರ್. ಈಗ ತುಮಕೂರು ಈಗ ಮುದ್ದಹನುಮೇಗೌಡರು ಇದ್ದರು, ಬಿ ಜೆ ಪಿಗೆ ಬಿಟ್ಟು ಕಾಂಗ್ರೆಸ್ ಕಡೆ ಹೊರಟೋದ್ರು ಸರ್. ಯಾರು ಸರ್ ಮತ್ತೆ ಮುಂದೆ ಬಿ ಜೆ ಪಿಗೆ? ಓದಂಗಿಲ್ರಿ, ಇನ್ನೂ ಡೈಲಾಗ್ ಮಾಡ್ತಾವ್ರೆ ಅವರು. ಭೇಟಿಯಾಗವ್ರೆ ಸರ್ ಎಲ್ಲ. ಅಲ್ಲಿ ಹೋಗಿ ಅವ್ರಿಗೂ ನೋಡ್ತಾರೆ, ಇವ್ರಿಗೂ ನೋಡ್ತಾರೆ. ಹೋಸಾರ್ದು ಹಿಂಗೆ ಅಲ್ಲಿ ಮಾಡ್ತಿದ್ದು ದೇವೇಗೌಡರು ನಿಂತಾಗ ಅವರ ರಂಪೆ ಬರ್ಸ್ಕೊಂಡು ಕೊನೆಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲಂಗಾಗಿ ಏನೋ ಮಾಡ್ಕೊಂಡಿದ್ರು. ನಾನು ಅವ್ರ ಬಗ್ಗೆ ಅವನೋ ಕಾಮೆಂಟ್, ನಮ್ಮ ಸ್ನೇಹಿತ ಒಂದು ಸಾರಿ ಜಿಲ್ಲಾ ಪಂಚಾಯತಿಗೆ ಕೊಡಿಸ್ದೆ ಸೋತರು, ಒಂದು ಸಾರಿ ಅಸೆಂಬ್ಲಿಗೂ ಸೋತರು, ಆಮೇಲೆ 2 ಸಾರಿ ಗೆದ್ದರು, ಆಮೇಲೆ ಹೋದ್ರು ತಿರ್ಗಿ ನನ್ನ ಮೇಲೆ ಗೆದ್ದರು, ಅದ್ರ ಇಟ್ಟು ಗೆದ್ದರು. ಅದಕ್ಕೇನಿಲ್ಲ, ನಾವನು ಮನುಷ್ಯ ಕೆಟ್ಟನಲ್ಲ, ಒಳ್ಳೆ ಮನುಷ್ಯ. ಆಸೆ ಬುರುಕ, ಆಸೆ ನೀತಿ ನಿಯಮಗಳು ಕಂಡು ಅವ್ರಿಗೇನು ಬೇಕಾಗಿಲ್ವ ನಮಗೆ ಗೊತ್ತಿಲ್ಲ. ಅಲ್ಲ ಮತ್ತೆ ಯಾರು ಸರ್ ಈಗ ಬಿ ಜೆ ಪಿಲಿ ಯಾರು ಮತ್ತೆ? ಏನೇನು ಗೊಡ್ಡೇನ್ರಿ ನಮ್ಮ ಪಾರ್ಟಿ. ಒಂದು 10 ಜನ ಅವರೇ, ಯಾರಿಗೆ ಕೊಡಬೇಕು ಅನ್ನೋದೇನು ತೀರ್ಮಾನ ಆಗಿಲ್ಲ ಅಷ್ಟೇ. ಮಾಧುಸ್ವಾಮಿ ಅವ್ರಿಗೆ ಕೊಡ್ತಾರೆ ಅಂತ ಮಾತು ಬಂದಿದೆ ಸರ್. ಅವರು ಒಬ್ಬರು ಆಸ್ಪಿರೆಂಟು. ನಮ್ಮ ಡಾಕ್ಟ್ರಲ್ಲಿ ಬಂದಿದ್ರು, ಅವರು ಆಸ್ಪಿರೆಂಟು. ನಮ್ಮ ಡೆವಲಪರ್ ಅವನಲ್ಲ ಚಿದಾನಂದ, ಅವನು ಭಾಳ ಫ್ರಮ್ ದಿ ಬಿಗಿನಿಂಗ್ 5 ವರ್ಷದಿಂದಲೂ ಕೇಳ್ತಾನೆ ನಾನು MP ಆಗಬೇಕು ಅಂತ. ಹಿಂಗೆ ಭಾಳ ಜನ ಅವ್ರು ಇನ್ನೂ ಯಾರ್ಯಾರು ಇದ್ದಾರಪ್ಪ, ಭಾಳ ಜನ ಅವರೇ. ಇವರು ಮಾಧುಸ್ವಾಮಿ ಅವ್ರು ಕೊಟ್ಟರೆ ಬೆಂಬಲ ಕೊಡ್ತೀರಾ, ಸಾಥ್ ಕೊಡ್ತೀರಾ? ಕಾದು ನೋಡಿ, ನಾನು ಯಾಕೆ ಆಗ್ತದೆ ಅಲ್ಲ ರೀ. ಒಬ್ಬರಿಗೆ ಕೊಡಬೇಕು ಅಂತ ಏನಿದೆ, ನಾನು ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕು. ನಾನು ಮಾಧುಸ್ವಾಮಿ ಕೊಟ್ಟರು ಮಾಡಬೇಕಾಗ್ಬೋದು, ಮತ್ತೊಂದು ಆಗ್ಬೋದು. ಆ ಸರ್ಕಮ್ಸ್ಟೆನ್ಸಸ್ ಹೆಂಗೆ ಬರ್ತೇವೆ ನೋಡ್ಕೊಂಡು ನಾನು ಅಂತ ಹೇಳ್ತೀನಿ ಸರ್. ಈಗ ಸೋಮಣ್ಣ ಅವ್ರನ್ನ ನೀವು ತುಮಕೂರಿಗೆ ಆಹ್ವಾನ ಮಾಡಿದಿರಿ ಹಿಂದೆ, ಇವತ್ತು ಅವರು ಡೆಲ್ಲಿಲಿ ವರಿಷ್ಠರನ್ನು ಭೇಟಿ ಮಾಡೋರೆ. ಒಂದು ಸೋಮಣ್ಣ ಅವ್ರು ಏನಾದರೂ ತುಮಕೂರಿಗೆ ಬರೋ ಸ್ಪರ್ಧೆ ಮಾಡೋ ಅಂಥದ್ದು ಏನಾದರೂ ಇದೆಯಾ, ಹೇಗೆ ಅಂತ? ನನಗೆ ಗೊತ್ತಿಲ್ಲಪ್ಪ. ಅವರು ನಿನ್ನೆನೂ ನಮ್ಮ ಜೊತೆಗಿದ್ದರು. ನಾನು ಕೇಳಿದ್ರು, ನಾನು ನಿಂತರೆ ಹೆಂಗೆ ಅಂದರು. BJP ಪರವಾಗಿದೆ ನಮ್ಮ ಪಾರ್ಟಿ. ತುಮಕೂರು ಜಿಲ್ಲೆಯಲ್ಲಿ ಯಾರಿದ್ರು ಗೆಲ್ಸ್ಕೋಬೋದು. ಅದು ಪೊಲಿಟಿಕಲ್ ವಿಲ್ ಬೇಕು, ಹೈಕಮಾಂಡ್ ಸಪೋರ್ಟ್ ಬೇಕು ಅಂತ ಹೇಳ್ಬಂದೆ ನಾನು ಅಷ್ಟೇ. ಹೈಕಮಾಂಡ್ ಸಪೋರ್ಟ್ ನೀವು ಗೆದ್ದಕ್ಕಾಗಲ್ಲ. ನಿಮಗೆ ಪೊಲಿಟಿಕಲ್ ವಿಲ್ ಇಟ್ಕೊಂಡು ಯಾವ ಥರ ಮಾಡಬೇಕು ಅಂತ ಹೇಳಿ ನಮ್ಮ ಸಪೋರ್ಟು ನೀವು ಅಫಿಷಿಯಲ್ಗಾಗಿ ನೀವು ಥರ ನಿಮಗೆ ಕೊಡ್ತೀವಿ. ಆ ಥರ ನಮ್ಮ ಹೆಬ್ಬಾಕದ ರವಿ ಇದ್ದಾರೆ, ಅವನು ಕೂಡ ಒನ್ ಆಫ್ ದಿ ಆಸ್ಪಿರೆಂಟ್ಸು. ಇನ್ನು ಯಾರು ಇದ್ದಾರೆ, ಭಾಳ ಜನ ಇದ್ದಾರೆ ಸರ್. ಈಗ ಹೈಕಮಾಂಡ್ ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ನಡೆಸಿದ್ದೀರಾ.
ಲೋಕಸಭಾ ಚುನಾವಣೆ ಕುರಿತು ನಿಮ್ಮ ಜೊತೆ ಮಾತುಕತೆ ಆಗಿರ್ತಕ್ಕಂಥದ್ದು, ಭೇಟಿ ಮಾಡಿರ್ತಕ್ಕಂಥದ್ದು ಏನು ಸರ್ ವಿಜಯ್? ಇಲ್ಲ, ನಾನು ಕೇಳಿದ್ದೀನಿ, ಇಂಟರ್ವ್ಯೂ ಕೇಳಿದ್ದೆ. ನನಗೆ ರಿಪ್ಲೈ ಬಂತು ನೆನ್ನೆ ಫೋನ್ನಲ್ಲಿ. ನೀವು ಸೆಷನಿಗೆ ಬರ್ತಿರಲ್ಲ, ಅವಾಗ ಒಂದು 20 ನಿಮಿಷ ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿದ್ರು. ನಿಮ್ಮ ಹತ್ರ ಪ್ರತ್ಯೇಕವಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸರ್. 20 ನಿಮಿಷ ಮಾತಾಡೋಣ ತುಮಕೂರು ಬಗ್ಗೆ ಅಂದರು. ಓಕೆ. ಏನು ಕ್ಯಾಂಡಿಡೇಟ್ ಅಥವಾ ಗೆಲ್ಲೋ ಸೂತ್ರನ ಹೇಗೆ ಸರ್? ಏನೇನು ಚರ್ಚೆಗಳಿರ್ಬೋದು ಅಥವಾ ನಿಮ್ಮ ಅನುಭವನ ಹೆಂಗೆ ಶೇರ್ ಮಾಡ್ತೀರಾ ಸರ್? ಸ್ವಾಮಿ ಅವ್ರು ಏನು ಹೇಳ್ತಾರೆ ಅದು ನಮ್ಮ ತಾವೆಲ್ಲ ಉತ್ತರ ಇರ್ತೇವೆ. ನಾವೇನು ಪ್ರಿಪೇರ್ ಆಗಿ ಹೋಗ್ಬೇಕಾಗಿಲ್ಲ. ದೇವೇಗೌಡರು ಕುಟುಂಬದವರೇ ಮತ್ತೆ ತುಮಕೂರಿನ ಸ್ಪರ್ಧೆ ಮಾಡಬೇಕು ಅಂತ ಇದ್ದಾರೆ. ದೇವೇಗೌಡರು ಕುಟುಂಬದವರು ಮೈತ್ರಿಯಾಗಿ ಸ್ಪರ್ಧೆ ಮಾಡಬೇಕು ಅಂತ ಇದ್ದಾರೆ ಮೈತ್ರಿಕೂಟದಲ್ಲಿ. ಅಮಿತ್ ಶಾ ಅವ್ರು ನೋಡ್ಕೋಬೇಕು, ನಮಗೆ ಗೊತ್ತಾಗಲ್ಲ ಅದು. ಬಂದರೆ ಯಾವ ರೀತಿ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳ್ತಿದ್ದ ಅದು ತಿಳ್ಕೊಂಡು ಮಾಡ್ತಾರೆ. ಸರ್ ಅಮಿತ್ ಶಾ ಅವ್ರ ಜೊತೆ ಏನು ಶೇರ್ ಮಾಡ್ತೀರಾ ಸರ್? ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಶೇರ್ ಮಾಡ್ತೀರಾ ಸರ್ 20 ನಿಮಿಷ ಮಾತಾಡುವಂಥ ಸಂದರ್ಭದಲ್ಲಿ? ಏನು ಕೇಳ್ತಾ ಅದಕ್ಕೆಲ್ಲ ಉತ್ತರ ಹೇಳ್ತೀನಿ. ಏನಂತ ಉತ್ತರ ಇಲ್ವಾ? ಅಲ್ಲ, ತುಮಕೂರಿನ ಸ್ಥಿತಿಗತಿ ಬಗ್ಗೆ ಏನು ಹೇಳ್ತೀನಿ. ಈಗ ಏನು ಹೇಳ್ತೀನಿ, ಇಟ್ ಈಸ್ ವೆರಿ ಫೇವರಬಲ್ ಟು BJP ಫ್ರಮ್ ದಿ ಬಿಗಿನಿಂಗ್. ಈಗ ನಾನು ಬಂದಾಗ ಫಸ್ಟು BJP ಬಂದವನು ಗೆದ್ದೆ. ಆಮೇಲೆ ಸ್ವಲ್ಪ ಏನೋ ಇಲ್ಲಕ್ಕೂ ಅದೇನೇ ಅವನು ಮಾಡಿ ಇವರೇ ನಮ್ಮವರೇ ಎಲ್ಲ ಹೆಚ್ಚು ಕಮ್ಮಿ ಮಾಡಿದ್ರು. ಅಲ್ಲೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಜೊತೆಗೆ ಸ್ವಲ್ಪ ಗೌಡ್ರೋಟೆಲ್ಲ ಕನ್ಸಾಲ್ಟೇಟ್ ಆದ ಅವರಿಗೆ. ಆವಾಗ ನಾನು 75-76 ಸಾವಿರ ಡಿಫ್ರೆನ್ಸಸ್ ಹೋದೆ. ತಿರ್ಗಾ ಬಂದೆ, ನಾನೇ ಗೆದ್ದೆ ದೇವೇಗೌಡರ ಮೇಲೆ. ಅದೂ ಈಗ ದೇವೇಗೌಡರ ಮೇಲೆ ಗೆದ್ದೋದು ಅಸಾಮಾನ್ಯ. ಅದು ನಾನು ಗೆದ್ದಿಲ್ವಾ? ಜನ ಓಟ್ ಹಾಕಿರು. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ತುಮಕೂರು ಜಿಲ್ಲೆಗೆ ರಕ್ತ ಕೊಟ್ಟರು ಕೊಡ್ತೀನಿ, ನೀರು ಕೊಡೋಲ್ಲ ಅಂತ. ಅದೇ ನನಗೆ ಇದು ಟಮ್ ಕಾರ್ಡ್ ಆಗೋಯ್ತು. ದೊಡ್ಡದಾಗಿ ಇದು ಮಾಡಿಸ್ದೆ, ಗೌಡ್ರು ಮನೆ ಬಾಗಿಲೆಲ್ಲ ಅಂಟಾಕ್ಸ್ದೆ, ಓದ್ಕೊಂಡ್ರು ಕೊಟ್ರಪ್ಪ. ಅಷ್ಟೇ ಕತೆ, ಇನ್ನೇನಿಲ್ಲ. ಅದೆಲ್ಲ ಇದು ಅಲ್ಲ ಸರ್ಕಮ್ಸ್ಟೆನ್ಸಸ್ ಅಟ್ ದಿ ಟೈಮ್ ಆಫ್ ಎಲೆಕ್ಷನ್ ಇದು ಬೋರ್ಡದು. ಎಲೆಕ್ಷನ್ ಮೂಡ್ ಹೆಂಗೆ ಬರುತ್ತೆ ಹಂಗೆ ಆಗ್ತದೆ. ಯಾರು ಭೇಟಿ ಮಾಡಿದ್ರಿ ಸರ್? ಡೆಲ್ಲಿಗೆ ಹೋಗಿರಲ್ಲ ಯಾರು? ಇಲ್ದಾರೆ, ನನಗೆ ಮೀಟಿಂಗ್ ಇತ್ತು. ಏನು ವಿಚಾರ? ನಾನು ಯಾರು ವಿಚಾರ ಇಲ್ಲ. ಇದಿತ್ತು ಇದು ಕನ್ಸಲ್ಟೇಟಿವ್ ಕಮಿಟಿ ಮೀಟಿಂಗು. ಕನ್ಸಲ್ಟೇಟಿವ್ ಕಮಿಟಿ ಮೀಟಿಂಗ್ ಹೋಗಿದ್ದೆ. ಪೊಲಿಟಿಕಲ್ ವಿಚಾರವಾಗಿ ಏನು ಮಾತಾಡಲಿಲ್ವಾ? ಅಲ್ಲಿ ಚಳಿರಿ ನನಗೆ ಕೈ ಬಿಡೋಕ್ಕಾಗಲ್ಲ. ಜೊತೆ ನನಗೆ ಸ್ವಲ್ಪ ಲೂಸ್ ಮೋಷನ್ ಇತ್ತು, ಆಚೆಗೆ ಹೋಗಲಿಲ್ಲ. ಅದೆಲ್ಲ ಸೋಮಣ್ಣ ಬಂದು ನಮ್ಮ ಮನೆ ತಿಂಡಿ ತಿನ್ಕೊಂಡವರು ನೆನ್ನೆ ಬೆಳಿಗ್ಗೆ ಅಷ್ಟೇ. ಸರ್ ಈಗ ಸೋಮಣ್ಣ ಬಂದರೆ ಗೆಲ್ತಾರ ಸರ್ ತುಮಕೂರು ಲೋಕಸಭೆಯಲ್ಲಿ? 100% ಗೆಲ್ತಾರೆ. ಮಾಧುಸ್ವಾಮಿ ಅವರು? ಅದು ಗೊತ್ತಿಲ್ಲ ನನಗೆ. ಜನ ಅಭಿಪ್ರಾಯ ತಿಳ್ಬೇಕು. ಅವ್ರು ಸೋತವ್ರು ರೀಸೆಂಟಾಗಿ. GS ಬಸವರಾಜ್ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೋ ಅವ್ರು ಗೆಲ್ತಾರೆ. ಕಾದು ನೋಡಿ ಸ್ವಾಮಿ, ನಮ್ಗೆ ಯಾಕೆ ಸುಮ್ಮನೆ ನಮ್ಮ ಕೈಯಲ್ಲಿ ಬಾಯಲ್ಲಿ ಈಗಲೇ ಹೊಲಸು ಮಾಡಿಸ್ಕೊಂತೀರಾ? ನೋಡೋಣ, ಯೋಚನೆ ಮಾಡೋಣ. ಮಾಧುಸ್ವಾಮಿ ಬರ್ತಾರೋ, ಮತ್ತೊಬ್ಬರು ಬರ್ತಾರೋ, ಇನ್ಯಾರು ಹೆಣ್ಮಕ್ಳು ಬರ್ತಾರೋ ಯಾರಿಗೆ ಗೊತ್ತೈತಿ. ಇಲ್ಲಿ ತರಾವರಿ ಅವರೇ ಭಾಳ ಹೆಣ್ಮಕ್ಳು ಇದ್ದಾರೆ ಇಲ್ಲಿ ಜಿಲ್ಲೆಗೆ. ಬೆಂಗಳೂರಿಂದ ಬರೋರು ಅವ್ರೆ. ಯಾರು ಸರ್ ಹೆಣ್ಮಕ್ಳು? ಯಾರು ಇದ್ದಾರೆ ಹೇಳ್ತಾರೆ. ನಮ್ಮ ತವ ಬರ್ತಾರೆ ಸರ್, ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಯಾರಿಗೆ ಗೊತ್ತೈತೆ ತುಮಕೂರಿಗೆ ಸೇಫ್ ಅಂತ ಅವ್ರಿಗೆ. ನೋಡ್ರಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಕಾಂಗ್ರೆಸ್ಗೆ ಫೇವರಬಲ್ ಕಾನ್ಸ್ಟಿಟ್ಯೂನ್ಸಿ ಅಂತ ಬಂದ್ಬಿಟ್ಟೈತಪ್ಪ. ಈಗ ನಾವೇನು ಕೆಲಸ ಮಾಡಿದ್ವಿ ಗೊತ್ತೈತ್ರ ನಿಮಗೆ? ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಎಸ್ಟೇಟು, 2nd ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಇನ್ ಇಂಡಿಯಾ. ಆಮೇಲೆ ಎಲೆಕ್ಟ್ರಿಸಿಟಿ ಗ್ರಿಡ್ಡು, ಸದರನ್ ಗ್ರಿಡ್ ಇದು ಎಲ್ಲೂ ಇಲ್ಲ. ಎಲ್ಲೋದ್ರೂ ತುಮಕೂರು ಜಿಲ್ಲೆಗೆ ಕರೆಂಟ್ ಇರ್ತೈತೆ 24 ಗಂಟೆನೂ. ಇನ್ನು ಜಮ್ಮು ಕಾಶ್ಮೀರದಿಂದ ಹಿಡಿದು ಇದು ಕನ್ಯಾಕುಮಾರಿವರೆಗೂ ಲಿಂಕ್ ಐತಿದು. ಯಾರು ಮಾಡೋಕ್ಕಾಗ್ತಿಲ್ಲ. ಸುಶೀಲ್ ಕುಮಾರ್ ಸಿಂಧೆ ಹಿಡ್ಕೊಂಡು ಆಡಿದೆ. ಆಮೇಲೆ ಹೆಲಿಕಾಪ್ಟ್ರು, ಈಗ HAL ಅದು 90 ಹೆಲಿಕಾಪ್ಟರ್ ತಯಾರು ಮಾಡ್ತಾರೆ ವರ್ಷಕ್ಕೆ. ಡಿಫೆನ್ಸ್ಗೆ ಇದಾಯಿತು. ಈಗ ಮತ್ತೆ ಇದು ಏವಿಯೇಷನ್ ಹಬ್ ಮಾಡ್ತಾವ್ರೆ. ತಿರ್ಗಿ 1200 ಎಕರೆ ಕೊಟ್ಟಿದ್ದೀವಿ. ಎಲ್ಲ ಹೋಯ್ತು. ಕ್ಲಿಯರೆನ್ಸ್ ಕೊಟ್ಟು ಡೆಪ್ಟಿ ಕಮಿಷನಿಂದ ಜಮೀನು ಅಲಾಟ್ ಮಾಡ್ತೀವಿ ಅಂತ. ಅಲ್ಲೇ ಇನ್ನೊಂದು 50,000 ಕೋಟಿ ಖರ್ಚು ಮಾಡ್ತಾರೆ. ಅದೊಂದು ದೊಡ್ಡ ನಗರ ಆಗ್ತದೆ. ಆಮೇಲೆ ಎಲ್ಲ ನ್ಯಾಷನಲ್ ಹೈವೇಗಳೆಲ್ಲ ಆಗಿವೆ. 206 ಆಯಿತು. ಆಮೇಲೆ ಇದಾಯಿತು ಇದು ನಮ್ಮ ಚಿಕ್ಕಹಳ್ಳಿಯಿಂದ ಮತ್ತೆ ಇದು ಬಂದು ವಸಂತ ನರಸಾಪುರಕ್ಕೆ ಹೋಗೋ ರಿಂಗ್ ರೋಡ್ ಆಯಿತು. ಅದು ಕ್ಲಿಯರ್ ಆಯಿತು, ಸರ್ವೆ ಆಗ್ತೈತೆ. ಈಗ ಮೈತ್ರಿ ಲಾಭದಾಯಕವಾಗಿ ಆಗುತ್ತಾ ತುಮಕೂರಲ್ಲಿ? ಆಗೋದಾದ್ರೆ ಯಾರ ಮುಖಾಂತರ ಲಾಭ? ರೈಟ್ ರಾಂಗು, ನಾನು ರಾಜಕಾರಣಿ. ರೈಟ್ ರಾಂಗು ದೇವೇಗೌಡರು ನಾವು ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಹೋದ್ರೂ ನಮ್ಮ ಹಳೆ ಮೈಸೂರಿನಲ್ಲಿ 5-10% ಓಟಿದ್ದೇವೆ ರೀ. ನಾವೇನು ದೇವೇಗೌಡನ ನನ್ನ ಮೇಲೆ ಜಜ್ಮೆಂಟ್ ನಾನು ರೈವಲ ದೇವೇಗೌಡನ ಮಾಡಲ್ಲ. ಈಸ್ ಹ್ಯಾವಿಂಗ್ ಈಸ್ ಓನ್ ಸ್ಟ್ರೆಂಗ್ತ್ ಅಮಾಂಗ್ ದೀಸ್ ಕಮ್ಯುನಿಟಿ ಪೀಪಲ್. ಏನೋ ಮಾಡ್ತಾರೆ ಅವರು. ಅವ್ರಿಗೇನು ನೋಡ್ರಿ, ಚಾಣಾಕ್ಷಿ ಬುದ್ಧಿದೆ, ಮತ್ತೊಂದಿದೆ. ನೀವೇ ಹೇಳ್ತೀರಾ ಈ ವಾರದಲ್ಲಿ ಕುಮಾರಸ್ವಾಮಿ ಮಂತ್ರಿ ಮಾಡ್ತಾರೆ ಅಂತ. ಅದ್ರಲ್ಲಿ ಚಾಣಾಕ್ಷಿ ಆಗ್ತದವು. ಲಾಸ್ಟ್ ಟೈಮು ನಿಮ್ಮ ವಿರುದ್ಧ ನಿಂತಂಥವ್ರು ದೇವೇಗೌಡ. ಆದರೆ ನೋಡಿ, ಕೆಲವು ವೈಯಕ್ತಿಕ ಇಲ್ಲ ರೀ. ನಾನು ಇವತ್ತವರೆಗೂ ಎಲ್ಲರ ದೇವೇಗೌಡನ ಟೀಕೆ ಮಾಡಿದ್ದೀನಿ ರೀ, ಮಾಡಲ್ಲ. ಯಾಕೆಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಿಷನ್ ಇದೆ.
ಮೊದಲಿಂದಲೂ ಮಾಡ್ಕೊಂಬಂದವ್ರು ಈಗಲೂ ಮಾಡೋರೆ. ನನಗೂ ಅವ್ರಿಗೂ ವೈಯಕ್ತಿಕವಾಗಿ ತುಮಕೂರು ನೀರಾವರಿ ಬಂದಾಗ ಗಲಾಟೆ ಇರ್ಬೋದೇ ಹೊರತು, ಬಟ್ ಬೈ ಆ್ಯಂಡ್ ಲಾರ್ಜ್ ಸ್ಟೇಟ್ ವಿಚಾರ ಬಂದಾಗ ದೇವೇಗೌಡ ಹ್ಯಾಂಡ್ಸ್ ಆಫ್ ಇಸ್ ಕರೇಜ್. ಒಂದು ವೇಳೆ ಶೋಭಾ ಕರಂದ್ಲಾಜೆ ಅವ್ರು ಬಂದರೆ ಮೈತ್ರಿ ವರ್ಕೌಟ್ ಆಗುತ್ತಾ ಇಲ್ಲಿ? ಅವ್ರಿಗೆ ಪ್ಲಸ್ಮೆಂಟ್ ಆಗುತ್ತಾ ಏನೋ ಆ ಥರದ್ದು ಏನಾದರೂ? ನೋಡಿರಿ, ಕತ್ತೆ ದಿವಸರು ಕೂಡ ಮೋದಿ ಕೋಟ್ ಆಗ್ತಾರೆ ಸರಿ ನಮ್ಮ ಜಿಲ್ಲೆಯಲ್ಲಿ ತಿಳ್ಕೊಳ್ಳಿ. ದರ್ ಇಸ್ ನೋ ರೀಸನ್. ಬಟ್ ಯಾರನ್ನ ಸ್ವಲ್ಪ ದುರಹಂಕಾರ ಅವು ಇವು ಪಟ್ಟವ್ರಿಗೆ ಓಟ್ ಹಾಕಲ್ಲ. ಏನು ಆ ಥರದ್ದೇನು ಚರ್ಚೆ ಆಗಿದೆಯಾ ಶೋಭಾ ಕರಂದ್ಲಾಜೆ? ಇಲ್ಲಪ್ಪ, ನನಗೆ ಶೋಭಾ ಕರಂದ್ಲಾಜೆ ನಿದ್ಗಂಡಗೂ ತುಮಕೂರಿಗೆ ಬರ್ತೀನಿ ಅಂತ ಎಲ್ಲರೂ ಹೇಳಿಲ್ಲ ಯಾರಿಗೂ. ಬಟ್ ಇವು ಸಿ ಟಿ ರವಿಗಳನ್ನ ಇದು ಮಾಡಿ ಇವರು ಇಲ್ಲಿ ಕಳಿಸಿರೋ ಇಲ್ಲ ಬೆಂಗಳೂರು ನಾರ್ತಿಗೆ ಕಳಿಸಿರೋ ನನಗೆ ಅಲ್ಲಿ ಜಾಗ ಆಗ್ತದೆ ಅಂತ ಏನೋ ಯೋಚನೆ ಮಾಡ್ತಾರೆ, ನನಗೆ ಗೊತ್ತಿಲ್ಲಪ್ಪ. ಬೇಕಾದ್ರೆ ಅವ್ರು ಸೋತವ್ರಲ್ಲ. ಮಹಿಳೆಯರು ಬರ್ತಾರೆ ಅಂದ್ರಲ್ಲ, ಯಾರು ಬರ್ತಾರೆ ತುಮಕೂರಿಗೆ ಅಂತ? ಅದು ಬೇಕಾದಷ್ಟು ಜನ ಅವ್ರಿ ನನಗೆ ಕೇಳ್ತಾರೆ, ಹೈಕಮಾಂಡ್ ಕೇಳ್ರಮ್ಮ, ನನಗೂ ಅದು ಸಂಬಂಧ ಇಲ್ಲ ಅಂತ. ಒಂದು 2-3 ಹೆಸರು ಒಳ್ಳೆ ಚಾಲ್ತಿ ಬರೋಂಥವು ಚಾಲ್ತಿರೋರೆ ಅವ್ರ ಹೆಸರುಗಳು ಯಾಕೆ ಕೇಳ್ತೀನಿ ಬಾಯಿ ಹೊಲಸು ಮಾಡಿಸ್ತೀರ? ತಿರ್ಗಿ ಅವ್ರು ನಮ್ಮನ್ನು ಬೈಯೋದಲ್ಲ ಯಾಕೆ? ಈಗ ಪಾರ್ಟಿ ಸದ್ಯದ ಪರಿಸ್ಥಿತಿ ಬಗ್ಗೆ ಏನು ಮಾಹಿತಿ ಕಲೆಕ್ಟ್ ಮಾಡಿ ಸರ್? ನೀವೇನಾದ್ರು ಮಾಹಿತಿ ಚುನಾವಣೆಗೆ ಸಂಬಂಧಪಟ್ಟಂಗೆ ಹೈಕಮಾಂಡಿಗೆ 100% ನಮ್ಮ ಪರ ಐತ್ರಿ ಪಾರ್ಟಿ. ಅಲ್ಲ, ಇಲ್ಲಿನ ಪರಿಸ್ಥಿತಿ ಬಗ್ಗೆ ನೋಡ್ರಿ, ಅಸೆಂಬ್ಲಿ ಎಲೆಕ್ಷನ್ನೇ ಬೇರೆ ಥರ ಆಯಿತು, ನಾನಾ ಥರ ಆಯಿತು, ಬಂಕಮ್ ಆಯಿತು, ಮೋಸ ಆಯಿತು, ದಗ ಆಯಿತು. ನಮ್ಮವರನ್ನೇ ಕೈಕೊಟ್ಟೆಲ್ಲ ತೊಗೊಂಡಾಗಲ್ಲ ಇದು ಮಾಡಿರು. ಜೊತೆಗೆ ಅವರು ಕೆಲವು 4-5 ಗಿಮಿಕ್ಗಳಿದ್ವಲ್ಲ, ಅದು ಹೊಡ್ತಾ ಬಿತ್ತು. ಈ ಬೊಮ್ಮಾಯಿ ಮಾಡಿದ್ದು ಒಂದು ಅನಿವಾರ್ಯತೆ ಇಲ್ಲದಿದ್ದ ವ್ಯವಹಾರ ಮಾಡಿ ಶೆಡ್ಯೂಲ್ ಕಾಸ್ಟ್ಗಳದು SC ST ಕ್ಲಾರಿಫಿಕೇಷನ್ ಮಾಡಿ ಅವರೆಲ್ಲ ನೋಡ್ರಿ ಅಡ್ರೋಗ್ಬಿಟ್ರು ರಾಜಕೀಯ. ಅವ್ರಿಗೇನು ಪ್ರೆಸಿಡೆಂಟ್ ಇಲ್ಲ. ಆಮೇಲೆ ಇವರು ಬಂಜಾರರು ಅವರು ಹೋದರು, ಲೆಫ್ಟ್ ಹ್ಯಾಂಡ್ಸ್ ನಮ್ಮ ಕೈ ಕೊಟ್ಟರು, ಯಾವರು ನಮ್ಮ ತಗೊಳ್ಳೆ ಅವರು ಈಗೆಲ್ಲ ಈಗ ಸೋತಿದ್ದೀವಿ ಅಷ್ಟೇ. ಕೈನಾರೆ ಕಂಡಂಗೆ 60 ಸೀಟ್ ಕಳ್ಕೊಂಡಿದ್ವಿ. 60, 165, 65 ಎಷ್ಟಾಗೋದು? 125 ಆಗೋದು. ನಮ್ಮ ಕಣ್ಣಾರೆ ಕಂಡಂಗೆ ನಮ್ಮ ಜಿಲ್ಲೆಯಲ್ಲಿ ತುರುವೇಕೆರೆ ಕಳ್ಕೊಂಡಿದ್ದೀವಿ, ಕೊರಕೆರೆ ಕಳ್ಕೊಂಡಿದ್ದೀವಿ, ಇವೆಲ್ಲ ಕಳ್ಕೊಂಡಿದ್ದೇವ್ರಿ. ಅದು ಇಟ್ಟಿದೆ ನೋನ್ ಫ್ಯಾಕ್ಟು. ಚಿಕ್ಕನಾಗಲಿಕ್ಕೆ ಅದೆಲ್ಲ ಅದು ದೇಶಕ್ಕೆ ಗೊತ್ತಿತ್ತು. ಆಮೇಲೆ ಗುಬ್ಬಿ ಕಳ್ಕೊಂಡಿದ್ದೀವಿ. ಗುಬ್ಬಿನ 100% ಗೆದ್ದೆ ಕೇಸು. ಅದೇ ರೀತಿ ಹೋದರೆ ನಮ್ಮದು ಕುಣಿಗಲ್ ಕಳ್ಕೊಂಡಿದ್ದೀವಿ, ಅದು ಗೆದ್ದೆ ಕೇಸು. ಹೆಚ್ಚು ಕಮ್ಮಿ ಆಗಿ ಹೋಗ್ಯಬಟ್ಟೆ. 8 ಸೀಟ್ ಬರ್ಬೋದು ಸರ್ ಈ ಸತಿ MP? ನೋಡಪ್ಪ, ಮುಂದೇನಾಗ್ತದೆ ಗೊತ್ತಿಲ್ಲ. ಆಸ್ ಆನ್ ಟುಡೇ 23ರಿಂದ 24 ಬರ್ತೀವಿ. ಬಟ್ ಅಲಯನ್ಸು ಸೇರಿ 25 ಬರ್ತೀವಿ. ಒಂದು 2-3 ಸೀಟ್ ಹೋಗ್ತಾವೆ. ಅವ್ರಿಗೂ ಏನೆಲ್ಲ ಒಬ್ಬರಿಗೆ ಬಾಚ್ಕೊಳಕ್ಕಾಗ್ತದೆ. ಈಗ ಬೆಂಗಳೂರು ಇದಿದೆಯಲ್ಲ ಸೆಂಟ್ರಲ್ಲು, ಅದೇ ಇವನು DK ಶಿವಕುಮಾರ್ ತಮ್ಮಂದು ರೂರಲ್ಲು ಅವರಿಗೆ ಇರ್ತಂತಾರೆ. ನಮ್ಮಲ್ಲಿ ಭಾಳ ಕಷ್ಟ ಇದೆ, ಅಷ್ಟು ಇದೆಯಲ್ಲ. ಆದರೆ ಓಡಾಟ ಮಾಡ್ತೀವಿ ನಾವು, ಅಲ್ಲೂ ನೋಡಬೇಕು. ಆದರೆ ಇನ್ನೂ ಟಫ್ ಯಾವುದು ಗೊತ್ತಿಲ್ಲಪ್ಪ ನನಗೆ. ಮೈಸೂರು ಜಿಲ್ಲೆಗೆ ಚೆನ್ನಾಗಿದೆ BJP. ಕೂರ್ಗ್ನಲ್ಲಿ ಸಾಲಿಡಾಗಿ ಆಗ್ತಾರೆ. ಮಂಗಳೂರು ಗೆದ್ದಿದೆ. ಉಡುಪಿ ಆ್ಯಂಡ್ ಚಿಕ್ಕಮಗಳೂರು ಕೂಡ ಫೇವರಬಲ್ ಟು ಕಾಂಗ್ರೆಸ್.